ಉಳ್ಳಾಲ ತಾಲೂಕಿನ ಮುಡಿಪು ಸಮೀಪದ ಕಂಬಳ ಪದವು ಎಂಬಲ್ಲಿ 7 ವರ್ಷಗಳ ಹಿಂದೆ ಮೊಬೈಲ್ ಫೋನ್ ವಿಚಾರದಲ್ಲಿ ತಂಗಿಯನ್ನ ಅಣ್ಣ ಕೊಲೆ ಮಾಡಿದ ಆರೋಪ ಸಾಬೀತಾಗಿದ್ದು ಅಪರಾಧಿ ಸ್ಯಾಮ್ಸನ್ ಫ್ರಾನ್ಸಿಸ್ ಕುಟಿನೋ ಎಂಬಾತನಿಗೆ ಮಂಗಳೂರಿನ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯವು 4 ವರ್ಷಗಳ ಸಜೆ ಮತ್ತು 11,000 ರೂಪಾಯಿ ದಂಡ ವಿಧಿಸಿ ಆದೇಶ ಹೊರಡಿಸಿದೆ. 2019ರ ಅಕ್ಟೋಬರ್ 8ರಂದು ಕಂಬಳ ಪದವಿನ ಮನೆಯಲ್ಲಿ ಅಣ್ಣ ಮತ್ತು ತಂಗಿ ಇಬ್ಬರೇ ಇದ್ದ ಸಂದರ್ಭ ಅಣ್ಣ ಸ್ಯಾಮ್ಸನ್ ಫ್ರಾನ್ಸಿಸ್ ಕುಟಿನೋ ತನ್ನ ತಂಗಿ ಫಿಯೋನಾ ಸ್ವಿಡೆಲ್ ಕುಟಿನೋ ಎಂಬವಳೊಂದಿಗೆ ಮೊಬೈಲ್ ಅನ್ನ ಉಪಯೋಗಿಸಲು ಕೊಡುವಂತೆ ಕೇಳಿದಾಗ ಮೊಬೈಲ್ ವಿಚಾರವಾಗಿ ಅವರೊಳಗೆ ಮಾತುಕತೆ ನಡೆದಿದ್ದು ಈ ಸಂದರ್ಭ ಕೋಪಗೊಂಡು ಆರೋಪಿ ಸ್ಯಾಮ್ಸನ್ ಫ್ರಾನ್ಸಿಸ್ ಸುತ್ತಿಗೆಯಿಂದ ತಂಗಿಯ ತಲೆಗೆ ಹಲ್ಲೆ ನಡೆಸಿ ಆಕೆಯನ್ನ ಕೊಲೆ ಮಾಡಿ ಬಳಿಕ ಆಕೆಯ ಮೃತದೇಹವನ್ನ ಮನೆಯ ಹಿಂಭಾಗದ ಪೊದೆಯಲ್ಲಿ ಬಚ್ಚಿಟ್ಟಿದ್ದ. ತಂದೆ ಫ್ರಾನ್ಸಿಸ್ ಕುಟಿನೋ ಬಂದ ವೇಳೆ ಮನೆಯಲ್ಲಿ ಮಗಳು ಸ್ವಿಡೆಲ್ ಕುಟಿನೋ ಕಾಣೆಯಾಗಿರುವುದನ್ನು ಗಮನಿಸಿ ಅವರು ಮಗಳು ನಾಪತ್ತೆಯಾಗಿರುವ ಬಗ್ಗೆ ಕೋಣಾಜೆ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದರು. ಬಳಿಕ ತನಿಖೆಯ ಸಂದರ್ಭ ಅಣ್ಣನೇ ತಂಗಿಯನ್ನ ಕೊಲೆ ಮಾಡಿರುವ ಸಂಗತಿ ಬೆಳಕಿಗೆ ಬಂದಿತ್ತು. ಈ ಪ್ರಕರಣದ ಕಡತವನ್ನ ಮಂಗಳೂರು ದಕ್ಷಿಣ ಉಪವಿಭಾಗದ ಎಸಿಪಿ ಟಿ ಕೋದಂಡರಾಮ್ ಅವರು ಕೈಗೆತ್ತಿಕೊಂಡು ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದ್ದರು. ಇದೀಗ ಮಂಗಳೂರಿನ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಆರೋಪಿಗೆ ಶಿಕ್ಷೆಯಾಗಿದೆ. ಐಪಿಸಿ ಕಲಂ 304 ಅನ್ವಯ 4 ವರ್ಷ ಸಜೆ ಮತ್ತು 10,000 ರೂಪಾಯಿ ದಂಡ ಹಾಗೂ ಐಪಿಸಿ ಕಲಂ 201ರ ಅಡಿಯಲ್ಲಿ 1 ವರ್ಷ ಸಜೆ ಮತ್ತು 1,000 ರೂಪಾಯಿ ದಂಡವನ್ನು ವಿಧಿಸಿ ನ್ಯಾಯಾಧೀಶರು ತೀರ್ಪು ಪ್ರಕಟಿಸಿದ್ದಾರೆ. ಪ್ರಾಸಿಕ್ಯೂಷನ್ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜ್ಯೋತಿ ಪ್ರಮೋದ ನಾಯಕ್ ಅವರು ವಾದಿಸಿದರು.